ವರ್ಣಂ ನೃತ್ಯ ತಂಡದ ನಿರ್ದೇಶಕಿ ಶ್ರೀಮತಿ ಸೌಪರ್ಣಿಕಾ ಗುರುರಾಜ್ ಮತ್ತು ಲಹರಿ ನಾಟ್ಯಾಲಯದ ನಿರ್ದೇಶಕಿಯಾದ ಕುಮಾರಿ ಜ್ಯೋತಿ ಅಡ್ಡಂದಡ್ಕ ಇವರ ಶಿಷ್ಯ ವೃಂದದಿಂದ ಈ ಸುಂದರ ವೇದಿಕೆಯಲ್ಲಿ ನಿಮ್ಮೆಲ್ಲರನ್ನು ಮನರಂಜಿಸಲಿದ್ದಾರೆ ತಮ್ಮ ಹಾವಭಾವಗಳ ಸಮ್ಮಿಲನದ ನೃತ್ಯದ ಮೂಲಕ. മഞ്ജുളനാളം മിഴിതെളിയാനായി കാണും ഓദയാമയ പരപരം സർവജവങ്ങളോട് നീക്കവേ ഒരു നെയ്ത്തിരിക്കു പകരം എരിഞ്ഞു മലരെന്നും പമ്പാഗണപതി പാന്റെ അധിപതി തന്റെ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುಂದಡಿಸು ಕೈ ಹಿಡಿದು ನಾವ
ಸಮುದ್ರದ ಕೊಡಲನ್ನು ದೂರಿಸಿದಾಗ ಸಮುದ್ರ ಭಾಗ ಸರಿದು ಒಂದು ಭೂಭಾಗ ಸೃಷ್ಟಿಯಾಗ್ತದೆ. ಹಾಗೆ ಸೃಷ್ಟಿಯಾದ ಪ್ರದೇಶವೇ ನಮ್ಮ ತುಳುನಾಡು. ಈ ಕಾರಣದಿಂದ ತುಳುನಾಡಿನ ಪರಶುರಾಮ ಸೃಷ್ಟಿ ಎಂದು ಕರೆಯಲಾಗ್ತದೆ. ಯಕ್ಷಗಾನ, ಕೋರಿಯಂಗೆ, ಗದ್ದೆ ವ್ಯವಸಾಯ, ಹುಲಿ ನೃತ್ಯ ಎಷ್ಟೊಂದು ವೈವಿಧ್ಯಮಯ ನಮ್ಮ ತುಳುನಾಡು. ತುಳುನಾಡಿನ ಸಂಸ್ಕೃತಿಯನ್ನ ಮುದ್ದು ಪುಟಾಣಿಗಳು ತಮ್ಮ ನೃತ್ಯದಲ್ಲಿ ಅಮೋಘವಾಗಿ ತೋರಿಸಿದ್ದಾರೆ. ಹಾಗಾಗಿ ಕೇಶವಿ, ಜ್ಞಾನವಿ, ಪೂಜನಿ, ನೃತ್ಯಕ, ಅಂಜಲಿ, ಸ್ನೇಹ, ಅಭಿನಂದನಾ ಶೈಲಿಗೆ ಇದು ಪೂರ್ವಕ ಅಭಿನಂದನೆಗಳೆಲ್ಲ ಸಲ್ಲಿಸುತ್ತದೆ. ആലായാൽ തറ വേണം, അടുത്തൊരമ്പലം വേണം, ആലിന്നു ചേർന്നൊരു കുളവും വേണം. ആലായാൽ തറ വേണം, അടുത്തൊരമ്പലം വേണം, ആലിന്നു ചേർന്നൊരു കുളവും വേണം. കുളിപ്പാനായി കുളം വേണം, കുളത്തിൽ ചിലമര വേണം, കുളിച്ചു ചെന്നകം പോകാൻ ചന്ദനം വേണം. ആലായാൽ തറ വേണം, അടുത്തൊരമ്പലം വേണം, ആലിന്നു ചേർന്നൊരു കുളവും വേണം. പൂവായാൽ മണം വേണം, പൂമാനായാൽ ഗുണം വേണം. പൂവായാൽ മണം വേണം, പൂമാനായാൽ ഗുണം വേണം. പൂമാനി മകളായാൽ അടക്കം വേണം. നാടായാൽ ധ്രുവൻ വേണം, അരികെ മന്ത്രിമാർ വേണം. നാടായാൽ മൃഗം വേണം, അരികെ മന്ത്രിമാർ വേണം. നാടിന് ഗുണമുള്ള പ്രജകൾ വേണം. യുദ്ധത്തിങ്കൽ രാമൻ നല്ലു, കുലത്തിങ്കൽ സീത നല്ലു. യുദ്ധത്തിങ്കൽ രാമൻ നല്ലു, കുലത്തിങ്കൽ സീത നല്ലു. ൂറക്കമുപേക്ഷിപ്പാൻ ലക്ഷ്മണൻ നല്ലു. പടയ്ക്കു ഭരതൻ നല്ലു, പറവാൻ പൈങ്കിളി നല്ലു. പടയ്ക്കു ഭരതൻ നല്ലു, പറവാൻ പൈങ്കിളി നല്ലു. പറക്കുന്ന പക്ഷികളിൽ കരുതൻ നല്ലു. ಹಾಡಿರಿ ಹಾಡು ಬಂದ ನಮ್ಮ ಗಣಪಾಯಿಗ, ಮೂಷಕೈರಿ ಬಂದ ನೋಡಿ, ಬಂದ ನಮ್ಮ ಗಣಪಾಯಿಗ. ಊದಿರಿ ಶಂಖ ಕುಣೀರಿ ನಲಿದು ಬಂದ ನಮ್ಮ ಗಣಪಾಯಿಗ, ಮೂಷಕೈರಿ ಬಂದ ನೋಡಿ, ಬಂದ ನಮ್ಮ ಗಣಪಾಯಿಗ. ಸಿಂಹಾಸನ ಇಟ್ಟು ಮೋದಕವ ನೀಡಿ ಬಂದ ನಮ್ಮ ಮುದ್ದು ಗಣಪ, ಎಲ್ಲರ ಪ್ರೀತಿಯ ದೇವ ಗಣಪ, ಬಂದ ನಮ್ಮ ಗಣಪಾಯಿಗ.
ಗಣಪತಿಗೆ ನೃತ್ಯಕ್ಕೆ ತಕ್ಕನ ನೀಡುವುದು ಬಾರಿಸ ಮುದ್ದು ಗಣಪನಿಗೆ ಬಹಳ ಮುದ್ದಾಗಿ ನೃತ್ಯವನ್ನು ನಡೆಸಿದ ತಂಡದ ಮಕ್ಕಳಿಗೆ ಪ್ರೀತಿಯಾದ
ದೇವರ ದರ್ಶನ ಈಶ್ವರ ಮಂಗಲದ ವರ್ಷದ ಜಾತ್ರೆ ಮಹಾವಿಷ್ಣು ದೇವರೇ ದರ್ಶನ ನಿತ್ಯ ಪೂಜೆಗೆ 3 ನಡೆದು ಅನ್ನದಾನದ 3 ನಡೆದು ಮಾನಕತ್ವದ 3 ಮಾತು ಭಕ್ತಿಡಿಯಂತೆ ರಕ್ಷಣೆ ಮಾಡುವ ಕ್ಷೇತ್ರ ಗುಡಿಯನಿ ಈಶ್ವರ ಶ್ರೀ ಪಂಚಲಿಂಗೇಶ್ವರ ಈಶ್ವರ ಮಂಗಲದ ಈಶ್ವರ ಪರಮೇಶ್ವರ ಈಶ್ವರ ಗಲ್ಗುಡ ಗಲ್ಗುಟ್ಟಿ ಕಿರಣ ಕ್ಷೇತ್ರದ ರಕ್ಷಣೆಗೆ ಕಿರಣ ಕ್ಷೇತ್ರದ ಪುಣ್ಯ ಭೂಮಿಗೆ ದೈವದ ಭಂಡಾರ ಸನ್ನಿಧಿಗೆ ಮಣಿಪುರ ಮಣಿ ಗಲ್ಗುಡ ಗಲ್ಗುಟ್ಟಿ ಕಿರಣ ಕ್ಷೇತ್ರದ ರಕ್ಷಣೆಗೆ ಕಿರಣ ಕ್ಷೇತ್ರದ ಪುಣ್ಯ ಭೂಮಿಗೆ ದೈವದ ಭಂಡಾರ ಸನ್ನಿಧಿಗೆ ಭೂಮಿಗೆ ಶಕ್ತಿಯ ಪರಮಶಿವೆ ಭಕ್ತರ ಕಷ್ಟು ಶಿವದೂತೆ ಭೂಮಿಗೆ ಶಕ್ತಿಯ ಪರಮಶಿವೆ ಭಕ್ತರ ಕಷ್ಟು ಶಿವದೂತೆ ಈಶ್ವರ ಮಂಗಲದ ಗುರಿಕಾರ ಇರಬಾರದು ಅಡ್ಡ ಈಶ್ವರ ಶ್ರೀ ಪಂಚಲಿಂಗೇಶ್ವರ ಈಶ್ವರ ಮಂಗಲದ ಈಶ್ವರ ಪರಮೇಶ್ವರ ಈಶ್ವರ 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 ರಾಮನ
ರಘುರಾಮ ರಾಮ ಕನಕ ಮಕುಟ ಮರಗಜ ಮಣಿಲೋಲ ಹಾರ ದಶರಥ ಬಾಲ ಶ್ರೀರಾಮ ಕನಕ ಮಕುಟ ಮರಗಜ ಮಣಿಲೋಲ ಹಾರ ದಶರಥ ಬಾಲ ಶ್ರೀರಾಮ ಕಲ್ಯಾಣ ರಾಮ ರಘುರಾಮ ರಾಮ ಕನಕ ಮಕುಟರ ಮರಗಜ ಮಣಿಲೋಲ ಹಾರ ದಶರಥ ಬಾಲ ಸೀತ ಕಲ್ಯಾಣ ರಾಮ ಆಗದ ಸುರವರ ಮುನಿಜನ ಸರಗಣ ಅಗಣಿತ ಜನಗಣ ಘೋಷಿತ ಮಂಗಳ 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 ರಾಘವ ರಾಮ ರಾಮ ರಾಘವ ಜನಗಜಾರಮಣ ಮನೋಹರ ಸೀರಾ ಜನಗಜಾರಮಣ ಮನೋಹರ ಸೀರಾ ರಾಮ ರಘುರಾಮ ರಾಮ ರಾಮ
हंसते तू सदैव ही जिया मांगा कुछ कभी नहीं तूने सिर्फ है दिया समुद्र मंथन का था समय जो आ पड़ा द्वंद्व दोनों लोक में विषामृत पे था छिड़ा अमृत सभी में बांट के उसका दूध खिलखिलाती गोद में हूँ मैं प्रेयसी के हास्य विनोद में हूँ हाँ मैं कृष्ण हूँ मैं कृष्ण हूँ मैं कृष्ण हूँ मैं नारी के सत्कार में हूँ संस्कृतियों के प्यार में हूँ मैं परिवार का विश्वास हूँ तो समाज का विकास भी हूँ मैं शांति के हर श्वास में हूँ मैं बांसुरी की मधुर तान भी हूँ तो सुदर्शन चक्र की धार भी हूँ मैं करुणा के हुंकार में हूँ संस्कृति के हर प्रकार में मैं अंत हूँ प्रारंभ भी हूँ मैं युग का आरंभ भी हूँ हाँ मैं कृष्ण हूँ मैं कृष्ण हूँ मैं कृष्ण हूँ शक्ति है, भक्ति है, जन्म
जब तक संसार में एक मनुष्य भी पीड़ित है, तब तक वास्तव में किसी का भी सुख संपूर्ण नहीं है। यह जानने पर मनुष्य का मन करुणा से भर जाए, उसे धर्म कहते हैं। जब किसी पर तमस गुण छाया होता है, तो वह दूसरों के प्रति कठोर, निर्दयी और स्वार्थी हो जाता है। अपने माने हुए सुख के लिए दूसरों को दुख देता है। उसकी परमात्मा की ओर गति नहीं हो पाती, अर्थात अधर्म परमात्मा से दूर ले जाने वाले मार्ग का नाम है। आइए हम सब मिलकर समाज व अपने देश के हित के लिए एकजुट होकर कार्य करें और अपने धर्म व संस्कृति की रक्षा करें। यही भागवत गीता का सार है। ಧಾನ್ಯದ ಬೆಳಕಾಗಿ
Jugadas, sujo, maldita.
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ
ಈ ಒಂದು ಕಾರ್ಯಕ್ರಮ ಬಹಳ ಸಾಂಗವಾಗಿ ನೆರವೇರಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ನೃತ್ಯ ಸಂಯೋಜಿಸಿದಂತಹ ಜ್ಯೋತಿ ಅಡ್ಡತಡ್ಕ ಹಾಗೂ ಸೌಪರ್ಣಿಕ ಗುರುರಾಜ್ ಇವರದು ಕಾರ್ಯ ಬಹಳ ದೊಡ್ಡದು. ಇದೀಗ ಜ್ಯೋತಿ ಅಡ್ಡತಡ್ಕ ಇವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಂಡಿದ್ದೇನೆ. ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲ ದೇವಸ್ಥಾನದ ವತಿಯಿಂದ ಸ್ಮರಣೆಯನ್ನ ನೀಡಿದ್ದಾರೆ. ಜ್ಯೋತಿ ಅಡ್ಡತಡ್ಕ ಇವರು ತನ್ನ 4ನೇ ವಯಸ್ಸಿನಲ್ಲಿಯೇ ಭರತನಾಟ್ಯ ತರಬೇತಿಯನ್ನು ಪಾರ್ವತಿ ನೃತ್ಯ ವಿಹಂಗಮ ಚಾಮರಾಜಪೇಟೆ ಬೆಂಗಳೂರು ಸಂಸ್ಥೆಯ ಗುರುಗಳಾದ ವಿದುಷಿ ನಿರ್ಮಲಾ ಜಗದೀಶ್ ಅವರ ಗಡಿಯಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ ಹಾಗೂ ಪ್ರಾದೇಶಿಕ ಜೂನಿಯರ್ ಸೀನಿಯರ್ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದು ಪ್ರಸ್ತುತ ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ಅವರ ನಾಟ್ಯರಂಗ ಪುತ್ತೂರು ಇಲ್ಲಿ ವಿದ್ಯುತ್ ಪರೀಕ್ಷೆಗೆ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಜ್ಯೋತಿ ಅಡ್ಡತಡ್ಕ ವೇದಿಕೆಯಲ್ಲಿ ಇರಬೇಕೆಂದು ವಿನಂತಿಸ್ತೇವೆ. ಇದೀಗ ಪಂಚೋಡಿ ಹಾಗೂ ಬೇಲಪ್ಪಾಡಿಯಲ್ಲಿ ಶ್ರೀರಾಮಲಹರಿ ನಾಟ್ಯಾಲಯ ಎನ್ನುವ ತರಬೇತಿ ಕೇಂದ್ರವನ್ನು ತೆರೆದು 85 ಮಕ್ಕಳಿಗೆ ತರಬೇತಿಯನ್ನ ನೀಡುತ್ತಿದ್ದಾರೆ. ಇವರು ಹಲವಾರು ವೇದಿಕೆಯಲ್ಲಿ ಭರತನಾಟ್ಯ ನೃತ್ಯವನ್ನ ಮಾಡಿ ಸನ್ಮಾನಕ್ಕೆ ಒಳಗಾದರು. ಇದೀಗ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲ ಕಮಿಟಿಯ ವತಿಯಿಂದ ಸ್ಮರಣೆಯನ್ನ ನೀಡಿ ಅಭಿನಂದಿಸುತ್ತಿದ್ದಾರೆ. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲದಲ್ಲಿ ವರ್ಷಾವಧಿ ಜಾತ್ರೆಯ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಈಗ ಈ ಒಂದು ವೇದಿಕೆಯಲ್ಲಿ ವರ್ಣಂ ನೃತ್ಯ ತಂಡ ಈಶ್ವರಮಂಗಲ ಹಾಗೂ ಲಹರಿ ನಾಟ್ಯಾಲಯ ಪಂಚೋಡಿ ಇವರ ಸಹಯೋಗದಲ್ಲಿ ನೃತ್ಯ ವೈಭವ ಬಹಳ ವಿಜೃಂಭಣೆಯಿಂದ ಬಹಳ ಮನಮೋಹಕವಾಗಿ ಮೂಡಿಹೋಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಲಾ ಕೇಂದ್ರದಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಕಲಾಭಿಮಾನಿಗಳು ಹಾಗೆ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ವಿದ್ಯಾರ್ಥಿಗಳು ತಮ್ಮ ವಯಸ್ಸಿಗೂ ಮೀರಿ ಶ್ರಮವನ್ನು ವಹಿಸಿ ಉತ್ತಮವಾದಂತಹ ಒಂದು ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ನೀವು ಅದಕ್ಕೆ ಸರಿಯಾಗಿ ಆ ಶ್ರೇಣಿಗೆ ಸರಿಯಾಗಿ ನೀವು ಪರೀಕ್ಷೆಯನ್ನು ಬರೆದು ಆ ಪರೀಕ್ಷೆಯಲ್ಲಿಯೂ ಕೂಡ ಅತ್ಯಂತ ಉನ್ನತ ಮಟ್ಟದಲ್ಲಿ ತೇರ್ಗಡೆ ಹೊಂದಿ ಈ ಊರಿಗೆ ಈ ಪಂಚಲಿಂಗೇಶ್ವರನ ನೆಲಕ್ಕೆ ತಾವು ಕೂಡ ಮೆರುಗನ್ನು ನೀಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಆ ಆರಾಧ್ಯ ಮತ್ತು ಪಂಚಲಿಂಗೇಶ್ವರ ಮತ್ತು ಸಹಪರಿವಾರ ದೇವರು ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡುವಂತಹ ಭಾಗ್ಯವನ್ನು ಆ ಪರಮಾತ್ಮ ನಿಮಗೆ ನೀಡಲಿಕ್ಕೆ ನಾವು ಆಶಿಸುತ್ತಾ ಈಗ ಈ ಒಂದು ದೇವಸ್ಥಾನದಿಂದ ನಾವೊಂದು ಪ್ರಸಾದವನ್ನು ಕೊಡಲಿಕ್ಕಿದ್ದೇವೆ. ಈ ಎರಡೂ ತಂಡದ ಮುಖ್ಯಸ್ಥರು ಕೂಡ ಪ್ರಸಾದವನ್ನು ಬಂದು ಸ್ವೀಕರಿಸಬೇಕು. ಈ ಪ್ರಸಾದವನ್ನು ನಮ್ಮ ಜಾತ್ರೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂಥ ಸುಭಾಷ್ ರೈ ಕರ್ನೂರು ಇವರು ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಶ್ರೀ ಪಂಚಲಿಂಗೇಶ್ವರ ದೇವರು ಇವರಿಗೆ ಆರೋಗ್ಯವನ್ನು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಮತ್ತು ವಿದ್ವತ್ತನ್ನು ಪಡೆಯುವಂತಹ ಭಾಗ್ಯವನ್ನು ಆ ಪಂಚಲಿಂಗೇಶ್ವರ ಮತ್ತು ಸಹಪರಿವಾರ ಆ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಇನ್ನು ಮುಂದೆಯೂ ಹೆಚ್ಚಿನ ಸೇವೆಯನ್ನು ನೀಡುವಂತಹ ಭಾಗ್ಯ ತಮ್ಮದಾಗಲಿ ಅಂತ ಹೇಳಿ ನಾವು ವಿನಂತಿಸ್ತಾ ಇದ್ದೇವೆ. ಈ ಒಂದು ಸ್ಮರಣೆಯನ್ನು ನೀಡಿ ಗೌರವಿಸಿದಂತಹ ಉಭಯರಿಗೂ ಕೂಡ ಕೇಂದ್ರದ ವತಿಯಿಂದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಸ್ವೀಕರಿಸಿದಂತಹ ಮಕ್ಕಳಿಗೂ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಫಿಲಂ ಡ್ಯಾನ್ಸ್ ಅಭ್ಯಾಸ ಮಾಡಿ ಮುಂಬೈನಲ್ಲಿ ನಡೆದ ಹಿಪ್ ಹಾಪ್ ಚಾಂಪಿಯನ್ಶಿಪ್ ನಲ್ಲಿ ಇವರ ತಂಡ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ. ಆನ್ಲೈನ್ ನೃತ್ಯ ಸ್ಪರ್ಧೆಗಳಿಗೆ ಶಾಲಾ ಕಾಲೇಜು ವಾರ್ಷಿಕೋತ್ಸವಗಳಿಗೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ 2 ವರ್ಷದಿಂದ ವರ್ಣ ನೃತ್ಯ ತಂಡವನ್ನು ರಚಿಸಿ ಸುಮಾರು 25 ಮಕ್ಕಳಿಗೆ ತರಬೇತಿಯನ್ನ ನೀಡುತ್ತಾ ಬಂದಿದ್ದಾರೆ. ಅನೇಕ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನ ನೀಡುತ್ತಾ ಇದ್ದಾರೆ. ವರ್ಣ ನೃತ್ಯ ಕಲಾ ತಂಡ ಈಶ್ವರಮಂಗಲದಲ್ಲಿ ಮತ್ತಷ್ಟು ಬೇಳೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಇದರ ನೃತ್ಯದಿಂದ ಬದುಕನ್ನು ಹಸನಾಗಿಸಲಿ ಎಂದು ಕೇಳಿಕೊಂಡಿದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಡೆದಂತಹ ಜ್ಯೋತಿಕಾ ನುಡಿಸಿಬಿಟ್ಟು ಪ್ರೌಢ ಮಲಯಾಳ ಆಜ್ಞಾಕಾರ ನುಡಿಸಿಬಿಟ್ಟು ಸಾನಿ ಅಡ್ಡಂತರ್ಕ ಅಪೇಕ್ಷಾ ಕಾರತ್ ಲಹರಿ ಜ್ಯೋತಿ ಅಡ್ಡಂತರ್ಕ ವರ್ಣ ಸೌಪರ್ಣಿಕ ಗುರುರಾಜ್ ಕೂಡ ವೇದಿಕೆಯಲ್ಲೇ ಇರಬೇಕೆಂದು ಕೇಳಿಕೊಳ್ತೇವೆ. ಕೇಶ್ರೀ ಅಡ್ಡತರ್ಕ ಪೂಜಶ್ರೀ ಮಲಯಾಳ ಜ್ಞಾನ ಅಡ್ಡತರ್ಕ ಅಂಜಲಿ ಋತಿಕಾ ನುಡಿಸಿಬಿಟ್ಟು ಅಭಿನಂದನಾ ಮಲಯಾಳ ಸ್ನೇಹ ನುಡಿಸಿಬಿಟ್ಟು ಕೃಷ್ಣ ಮಲಯಾಳ ಎಲ್ಲ ವಿದ್ಯಾರ್ಥಿಗಳು ಲಹರಿ ನಾಟ್ಯಾಲಯ ಪಂಚೋಡಿಯ ವಿದ್ಯಾರ್ಥಿಗಳಾಗಿದ್ದಾರೆ. ಹಾಗೆ ವರ್ಣ ಕಲಾ ತಂಡದ ವಿದ್ಯಾರ್ಥಿಗಳಾಗಿರುವಂತಹ ಬ್ರಾಹ್ಮಿ, ಐಶಾನಿ, ದಿಯಾನ್, ಶ್ರೀನಿಧಿ, ಜಸ್ವಿಕಾ, ವಂಶಿಕಾ, ವಿಶ್ವಿಕಾ, ರಶ್ಮಿ, ಭವಿಷ್ಯ, ಕೃಪಾಂಜಲಿ, ಅನಕ, ದೀಕ್ಷಾ, ಧೃತಿ, ಯಜ್ಞ, ಶಿವಾನಿ,
ನಿಧಿಶ್ರೀ, ಶ್ರುತಿ, ಶರಣ್ಯ, ಶ್ರಾವಣ್ಯ ಇವರು ಕೂಡ ವೇದಿಕೆಗೆ ಬಂದು ನಮ್ಮ ಜೊತೆ ಇರಬೇಕೆಂದು ಕೇಳಿಕೊಳ್ತೇವೆ. ದೇವಿ ಪ್ರಶಾಂತಿ ಅವರು ಇವರು ಕೂಡ ವೇದಿಕೆಗೆ ಬರುವಂಥದ್ದು ಆದ್ಯವಾಗಿರ್ತದೆ. ಯಾಕಂತ ಹೇಳಿದ್ರೆ ಜ್ಯೋತಿ ಅಡ್ಡಂತ ಇವೆಲ್ಲ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೀಡುವಲ್ಲಿ ಇವರ ಶ್ರಮ ಬಹಳ ಎದ್ದು ಕಾಣುವಂಥದ್ದು. ಹಾಗೆ ಮಗಳ ನೃತ್ಯದಲ್ಲಿ ಅಭಿನಂದಿಸುತ್ತಿದ್ದಾರೆ ವರ್ಣ ನೃತ್ಯ ತಂಡ ಹಾಗೂ ಲಹರಿ ನಾಟ್ಯ ಪಂಚೋಡಿ ಇಲ್ಲಿಯ ಗುರುಗಳು. ಅದೇ ರೀತಿ ಉಪಾಧ್ಯಕ್ಷರಾಗಿರುವ ಸುಭಾಷ್ ಚಂದ್ರ ರೈ ಕರ್ನೂರು ಇವರು ನೀಡಿ ಗೌರವಿಸಬೇಕೆಂದು ನಿಮ್ಮನ್ನು ವಿನಂತಿಸ್ತಾ ಇದ್ದೇವೆ. ಎಲ್ಲ ಮಕ್ಕಳಿಗೆ ತಗೊಳ್ಳಿ, ಸಿಗದವರಿಗೆ ಕೇಳಿ ಕೊಡಿ ಸರ್, ಸ್ವಲ್ಪ ಆಚೆ ಗೌರವಿಸುವ ಸಂತದ ಕ್ಷಣವನ್ನು ನಮ್ಮೆಲ್ಲ ಪ್ರೇಕ್ಷಕರು ತುಂಬು ಹೃದಯದ ಕರತಾಳದ ಮೂಲಕ ಕೊನೆಗೊಳಿಸಬೇಕೆಂದರೆ ಮನವಿ ಮಾಡ್ತಾ ಇದ್ದಾರೆ. ನೃತ್ಯಕ್ಕಾಗಿ ತಮ್ಮ ಸಮಯವನ್ನ ಮೀಸಲಿಟ್ಟು ಬಹಳ ಸಂತೋಷದಲ್ಲಿ ನೃತ್ಯದ ಸವಿ ಉಣಬಡಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು. ಇವರನ್ನ ಕಲಾಮಾತೆ ಮತ್ತಷ್ಟು ಆಶೀರ್ವದಿಸಿ ಈಶ್ವರ ಮಂಗಲದ ಒಡೆಯ ಶ್ರೀ ಪಂಚಲಿಂಗೇಶ್ವರ ದೇವರ ಆಶೀರ್ವಾದವು ಈ ಮಕ್ಕಳ ಮೇಲೆ ಮತ್ತಷ್ಟು ನೃತ್ಯ ಕಾರ್ಯಕ್ರಮಗಳು ಈ ಪುಟಾಣಿ ಮಕ್ಕಳ ವಿದ್ಯಾರ್ಥಿಗಳ ಪಾಲಿಗೆ ಒದಗಿ ಬರಲಿ. ಮತ್ತಷ್ಟು ಶ್ರೇಯಸ್ಸು ಮತ್ತಷ್ಟು ಗೆಲುವಿನೊಂದಿಗೆ ಮಕ್ಕಳು ದಾಪುಗಾಲಿರಲಿ ಎಂದು ಆಶಿಸುತ್ತೇವೆ. ಸ್ಮರಣಿಕೆಯನ್ನು ಸ್ವೀಕರಿಸಿದ ಹಾಗೂ ಸ್ಮರಣಿಕೆಯನ್ನು ಕೂಡ ಮಾಡಲ್ಪಟ್ಟ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು, ಅಭಿನಂದನೆಗಳು. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ನಮ್ಮನ್ನ ಮನರಂಜಿಸಿದ ಎಲ್ಲ ಪುಟಾಣಿಗಳಿಗೆ ಈ ಒಂದು ಪ್ರೀತಿಯ ಕರತಾಳನ. ಉಪಾಧ್ಯಕ್ಷರಾಗಿರುವ ಸುಭಾಷ್ ಅವರು, ಅದೇ ರೀತಿ ಕಾರ್ಯದರ್ಶಿಯಾಗಿರುವ ಪೂರ್ಣಚಂದ್ರ ನೆಲಕಟ್ಟು ಅವರು, ಅದೇ ರೀತಿ ಶಿಕ್ಷಕರಾಗಿರುವ ಆನಂದರಯ್ಯವರು. ವಂದನೆಗಳು ಮೇಡಮ್. ಪಡೆದಿದ್ದು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಶ್ರೀ ಪಂಚಲಿಂಗೇಶ್ವರ ಪ್ರೌಢಶಾಲೆ ಈಶ್ವರಮಂಗಲ ಹಾಗೂ ಬಿಕಂ ಪದವಿ ವಿವೇಕಾನಂದ ಕಾಲೇಜ್ ಪುತ್ತೂರು ಬಿಪೆಡ್ ಪದವಿಯನ್ನು ಆಳ್ವಾಸ್ ಮೂಡಬಿದ್ರೆಯಲ್ಲಿ ಪಡೆದಿರುತ್ತಾರೆ. ಪ್ರಥಮ ವೃತ್ತಿ ದೂರದ ಬೆಂಗಳೂರಿನಲ್ಲಿ ಸಲ್ಲಿಸಿ ಪ್ರಸ್ತುತ ಪುತ್ತೂರಿನ ಸುಧಾರಣಾ ವಸತಿಯುತ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಬೆದರಾಡಿ ಅಂಗನವಾಡಿ ಶಿಕ್ಷಕಿ ಸೌಮ್ಯ ಹಾಗೂ ಮಕ್ಕಳಾದ ಆರ್ಯ ಮತ್ತು ಬ್ರಾಹ್ಮಿ ಅವರೊಂದಿಗೆ ಸ್ವಕರ ಜೀವನ ಸಾಗಿಸ್ತಾ ಇದ್ದಾರೆ. ಇವರನ್ನ ಜಾತಕ ಸಮಿತಿಯವರು ಇವಾಗ ಸನ್ಮಾನಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.